ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ನಿರಂತರವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಸೇರಿದಂತೆ ಅನೇಕ ಪ್ರದೇಶಗಳಿಂದ ಅನೇಕ ಪ್ರತಿಭಾನ್ವಿತರನ್ನು ಕರೆಸಿ ಒಂದಷ್ಟು ಹೊತ್ತು ಅವರ ಜೊತೆ ಮಾತುಕತೆ, ಹರಟೆ ಮತ್ತು ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಇದುವರೆಗೆ ಈ ನಮ್ಮ ಸೀಟ್ನಲ್ಲಿ ಕಲಾವಿದರಾಗಿ ಅನೇಕ ಸಾಧಕರನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಎಳವೆಯಲ್ಲೇ ಸಾಧನೆಯ ಹೆಜ್ಜೆಗಳನ್ನು ಒಂದೊಂದಾಗಿ ಇಡ್ತಾ ಮೇಲ್ಮಟ್ಟಕ್ಕೆ ಬರ್ತಾ ಇರುವಂಥವರು, ಉದಯೋನ್ಮುಖರು, ಪ್ರತಿಭಾನ್ವಿತರು ಆಗಿರುವಂತಹ ಶಾನ್ಭಾಗ್ ಸಹೋದರಿಯರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವರು ಶ್ರೀ ರಕ್ಷಾ ಶಾನ್ಭಾಗ್ ಮತ್ತು ಶ್ರೀ ರಶ್ಮಿ ಶಾನ್ಭಾಗ್. ಈಗಾಗಲೇ ನೀವು ಯೂಟ್ಯೂಬ್ಗಳಲ್ಲಿ ನೋಡಿದರೆ ರಕ್ಷಾ ಶಾನ್ಭಾಗ್ ಮತ್ತು ಅವ್ರ ಜೊತೆ ಒಂದು ಪುಟಾಣಿ ಇರ್ತಾಳೆ, ಅದ್ಭುತವಾಗಿ ತಬಲಾ ನುಡಿಸ್ತಾ ಇರ್ತಾಳೆ. ಕಾರಣ, ರಕ್ಷಾ ಶಾನ್ಭಾಗ್ ಈಗಾಗಲೇ ತನ್ನ ಉತ್ತಮವಾದಂಥ ಸಂಗೀತ ಲಯದೊಂದಿಗೆ, ಹಾಡುಗಾರಿಕೆಯೊಂದಿಗೆ ಸಾಕಷ್ಟು ಜನಮನವನ್ನು ಗೆದ್ದವಳು, ಅನೇಕ ಪ್ರಶಸ್ತಿಗಳನ್ನು ಪಡೆದವಳು. ಅಕ್ಕನಿಗೆ ಜೊತೆಯಾಗಿ ಬೆಳೀತಾ ಇರುವವಳು ರಶ್ಮಿ ಶಾನ್ಭಾಗ್. ಅದರಿಂದ ಮತ್ತೊಮ್ಮೆ ಅವರಿಬ್ಬರನ್ನ ಆತ್ಮೀಯವಾಗಿ ಕಾರ್ಯಕ್ರಮ ಸಾಗಿಸ್ಕೊಳ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶ್ರೀ ರಶ್ಮಿ ಶಾನ್ಭಾಗ್. ಸಾರಿ, ಅಲ್ಲಿ ಶ್ರೀ ಬಿಟ್ಟೆ ಮೊದಲಿಗೆ. ಸಾರಿ. ಹಾಂ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಭಾಳಷ್ಟು ಸಮಯಗಳ ಮುಂದೆ ನಾವು ಮಾತಾಡಿದ್ದೀವಿ ಅಂತ ಅನಿಸ್ತದೆ. ಆಗ ರಕ್ಷಾ ಶಾನ್ಭಾಗ್ ಇಷ್ಟು ಮೇಲ್ಮಟ್ಟಕ್ಕೆ ಬಂದಿರಲಿಲ್ಲ, ಹಾಗೆ ಇನ್ನೂ ಹೆಜ್ಜೆಯನ್ನು ಹೇಳ್ತಾ ಇದ್ದಾರೆ. ಈಗ ಸಾಕಷ್ಟು ಬೆಳವಣಿಗೆಗಳನ್ನು ಕಾಣ್ತಾ ಇದ್ದೇವೆ. ಈಗ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ? ಯಾವ ಸ್ಕೂಲ್? ವಿದ್ಯಾಪೂರ್ಣ ಪ್ರಜ್ಞೆ. ಓಕೆ. ನೀವು? 5ನೇ ಕ್ಲಾಸ್. ಇಲ್ಲಿ ವಿದ್ಯಾಪೂರ್ಣ ಪ್ರಜ್ಞೆ. ಓಕೆ. ಇಬ್ಬರು ಒಂದೇ ಸಂಸ್ಥೆಯಲ್ಲಿ ಕಲಿತಾ ಇದ್ದೀರಿ. ಪ್ರಾರಂಭದಲ್ಲಿ ನೀವು ಯಾರ ಹತ್ರ ಕಲಿತಾ ಇದ್ದೀರಿ? ಆಶಾ ಭಟ್. ಹೌದು. ಇದೀಗ ಮತ್ತೆ ಹೆಚ್ಚಿನ ಇದಕ್ಕೆ ವಿದ್ಯಾಭ್ಯಾಸಗಳು, ಸಂಗೀತ ಅಭ್ಯಾಸ? ಆದಿತ್ಯ ಉಡುಪ ಸರ್. ಓಕೆ. ಎಷ್ಟು ಸಮಯಗಳಿಂದ ಕಲಿತಾ ಇದೆಯಾ? ಆದಿತ್ಯ ಉಡುಪ ಸರ್ ಹತ್ರ 5-6 ವರ್ಷದಿಂದ ಕಲಿತಾ. ಓಕೆ ಓಕೆ ಓಕೆ. ನಿನ್ನ ಬಗ್ಗೆ, ನಿನ್ನ ತಬಲದ ಬಗ್ಗೆ? ನಾನು ಮೊದಲು ಶ್ರೀ ಶ್ರೀನಿವಾಸ್ ಕಾಕಣ್ಕಿ ಸರ್ ಹತ್ರ ಕಲಿತಿದ್ದೆ. 2.5 ವರ್ಷ ಕಲಿತಾ ಇದ್ದೆ. ಆಮೇಲೆ ಡಾಕ್ಟರ್ ಉದಯರಾಜ್ ಕರ್ಪೂರ್ ಸರ್ ಅವ್ರ ಹತ್ರ ಈಗ ಕಲಿತಾ ಇದ್ದೀನಿ. ಹಿಂದಿನ ವರ್ಷ ಅಕ್ಟೋಬರಲ್ಲಿ ಸೇರ್ಕೊಂಡಿದ್ದೆ. ಓಕೆ. ಈಗ ನೀವಿಬ್ರು ಅಂದರೆ ಆ್ಯಕ್ಚುಲ್ ಅವ್ರು ತಬಲಕ್ಕೆ ಹೋಗ್ತಾರೆ, ನೀನು ಹಿಂದೂಸ್ತಾನಿ ಹೋಗ್ತಾ ಇದ್ದೀರ. ಈಗ ಬೆಂಗಳೂರಲ್ಲೇ ಕ್ಲಾಸ್ ಆಗೋದಲ್ಲ ಬೇರೆ ಕಡೆ ಹೋಗ್ತಾ ಇದೆಯಾ? ಹೇಗೆ ಕ್ಲಾಸಿಗೆ ಬೇಕಾಗಿ? ಇಲ್ಲ, ಮನೇಲೇ ಕ್ಲಾಸ್ ಮಾಡ್ತೀನಿ, ಅಂದರೆ ಆನ್ಲೈನಲ್ಲಿ. ಓಕೆ. ಸ್ಕೈಪಲ್ಲಿ ಮಾಡ್ತೀನಿ. ಓಕೆ. ಅಲ್ಲಿಂದಲೇ ಹೇಳ್ಕೊಡ್ತಾರೆ ಸ್ಕೈಪ್ ಮೂಲಕ? ಜರ್ಮನಿಯಲ್ಲಿದ್ದಾರೆ ಅವರು. ಓಕೆ. ವಾ. ಅಲ್ಲಿಂದ ಸ್ಕೈಪ್ ಮೂಲಕ ಹೇಳ್ಕೊಡ್ತಾರೆ. ನಿನಗೆ? ನಂದು ಆಫ್ಲೈನ್ ಕ್ಲಾಸಸ್. ಓಕೆ. ನಾನು ಗಿರಿನಗರ್ಗೆ ಹೋಗ್ಬೇಕು. ಓಕೆ. ಅಲ್ಲಿ ಹೋಗಿ ಕಲಿತಾ ಇದ್ದೀಯ ಈಗ ಹೆಚ್ಚಿನ? ಸಾಧಾರಣ ಎಷ್ಟು ವರ್ಷ ಆಯ್ತು ನೀನು ತಬಲಾ ಕಲಿಯೋದು ಈಗ? ನಾನು ಈ ವರ್ಷ 4 ತುಂಬಿದ್ದೆ. ಹೌದಾ? 4 ವರ್ಷದಲ್ಲಿ ಸ್ವಲ್ಪ ಕಣ್ಣು ಎಲ್ಲ ಬಿಟ್ಟು ನೋಡ್ಬೇಕು, ಆ ಥರ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆಯಾ ರಶ್ಮಿ. ಓಕೆ, ಗುಡ್ ಲಕ್. ಆಯ್ತಾ? ಹಾಂ. ಈಗ ಯಾವ ಕಾರ್ಯಕ್ರಮಗಳಲ್ಲಿ, ಯಾವ ಕಾಂಪಿಟಿಷನ್ಗೆ ಹೋಗಿದ್ರಿ ನೀವು? ನಾನು ಸ್ವರಶ್ರೀ ಅಕಾಡೆಮಿ ಅದಕ್ಕೆ ಹೋಗಿದ್ದೆ. ಆಮೇಲೆ GSP ಇದ್ರದ್ದು ವಾಯ್ಸ್ ಆಫ್ GSB ಅಲ್ಲಿ ಹೋಗಿದ್ದೆ. ತಾಲ್ಸೇನ್ ಅಕಾಡೆಮಿಗೆ ಹೋಗಿದ್ದೆ. ಓಕೆ. ಶುಭಂಕರ್ ಅವ್ರದ್ದು. ಓಕೆ. ಈ ಯಾವುದ್ರಲ್ಲೆಲ್ಲ ಪ್ರೈಸ್ ಬಂತು ನಿನಗೆ? ಸ್ವರಶ್ರೀಯಲ್ಲಿ ಬಂತು, ತಾಲ್ಸೇನಲ್ಲೂ ಬಂತು. ಸ್ವರಶ್ರೀಯಲ್ಲಿ ಫಸ್ಟ್? ಹೌದು. ಓಕೆ. ತಾಲ್ಸೇನಲ್ಲಿ ಸೆಕೆಂಡ್ ಬಂತು. ಓಕೆ. ಇಂಡಿಯಾಲಿ ಸೆಕೆಂಡ್ ಬಂತು. ನ್ಯಾಷನಲ್ ಲೆವೆಲಲ್ಲಿ ಸೆಕೆಂಡ್ ಪ್ಲೇಸ್. ವಾ, ಗ್ರೇಟ್. ಆತ್ಮೀಯ ವೀಕ್ಷಕರು, ಇದನ್ನೇ ಅವ್ರ ಬಾಯಿಂದನೇ ಕೇಳೋಣ ಅಂತ ನಾನು ಇಷ್ಟೊಂದು ಕಾದಿದ್ದೆ. ಯಾಕೆಂದರೆ ಈ ಪುಟಾಣಿ ಮಕ್ಕಳು ಹೇಗೆ ಅಂದರೆ, ಅವರು ಈ ಥರ ಸಿಕ್ಕಿದಾಗ ಮಾತನ್ನು ಕಡಿಮೆ ಮಾತಾಡ್ತಾರೆ, ಸ್ವಲ್ಪ ರಶ್ಮಿ ಮಾತ್ರ ರಕ್ಷಣೆಯನ್ನು ಜಾಸ್ತಿ ಮಾತಾಡ್ತಾಳೆ. ಆದರೂ ರಶ್ಮಿ ಎಷ್ಟು ಚೆನ್ನಾಗಿ ಮಾತಾಡೋರು ಅಷ್ಟೇ ಚೆನ್ನಾಗಿ ತಬಲನೂ ನುಡಿಸ್ತಾಳೆ. ಆದ್ದರಿಂದ ಅವಳ ಮಾತಿಗೆ ನಮಗೆ ಸ್ಪೆಷಲ್ ರೆಸ್ಪೆಕ್ಟ್ ಇದೆ. ಯಾಕೆಂದರೆ ಅವಳು ಎಷ್ಟು ಫಾಸ್ಟಾಗಿ ಮಾತಾಡ್ತಾಳೆ ಅಷ್ಟೇ ಫಾಸ್ಟಾಗಿ ತಬಲನೂ ನುಡಿಸ್ತಾಳೆ. ಜೊತೆಗೆ ರಕ್ಷಣಾ ವಿಷಯ ಬಂದಾಗ ಅವಳು ಈಗಾಗಲೇ ಹಲವಾರು ಕಾಂಪಿಟಿಷನ್ಗಳಿಗೆ ಭಾಗವಹಿಸಿದವಳು. ಜೊತೆಗೆ ಈಗ ತಾನೇ ಹೇಳಿದ್ಲು, ತಾಲ್ಸೇನಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದ್ದು, ಅದು ನ್ಯಾಷನಲ್ ಲೆವೆಲಲ್ಲಿ. ಎಂತೆಂಥ ಘಟಾನುಘಟಿಗಳ ಮುಂಭಾಗದಲ್ಲಿ ಆಕೆ ತನ್ನ ಪ್ರತಿಭೆಯನ್ನು ಸಾದರಪಡಿಸಿದ್ದಾಳೆ, ಪ್ರಸ್ತುತಪಡಿಸಿದ್ದಾಳೆ. ಜೊತೆಗೆ ಸೆಕೆಂಡ್ ಪ್ರೈಸನ್ನು ಕೂಡ ಪಡ್ಕೊಂಡಿದ್ದಾಳೆ. ಅದಕ್ಕೆ ಸ್ಪಂದನ ವಾಹಿನಿ ವೀಕ್ಷಕರ ಕಡೆಯಿಂದ ನಿನಗೆ ವಿಶೇಷವಾದಂಥ ಕೃತಜ್ಞತೆ, ಹಾಗೆ ರಶ್ಮಿ ಅವರಿಗೆ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಾನು.
ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಯಮ್ಮಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿನ ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆ ದಾಡೆಯ ನ್ಯಾರಮ್ಮ ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆ ದಾಡೆಯ ನ್ಯಾರಮ್ಮ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಾಣಮ್ಮ
ಓಕೆ. ರಕ್ಷಾ, ಇದಾದಮೇಲೆ ಈಗ ಹೊಸದಾಗಿ ಏನು ನೀನು ಹಿಂದೂಸ್ತಾನಿಯಲ್ಲಿ ಈಗ ಯಾವ ಒಂದು ಗೋಲನ್ನು ಇಟ್ಕೊಂಡು ಟಾರ್ಗೆಟನ್ನು ಇಟ್ಕೊಂಡು ಈಗ ಮುಂದುವರಿಸ್ತಾ ಇದೆಯಾ ಈಗ? ಯಾಕೆಂದರೆ ಕಾಂಪಿಟೇಷನ್ಗಳು ಆಗ್ತಾಯಿತ್ತು, ಕಾಂಪಿಟೇಷನ್ಗಳಿಗೆ ನೀನು ಜಾಸ್ತಿ ಒತ್ತು ಕೊಡ್ತಾ ಇದೆಯಾ ಅಲ್ಲ ಬೇರೆ ಸ್ಟಡೀಸಿಗೆ ಒತ್ತು ಕೊಡ್ತಾ ಇದೆಯಾ ಹೇಗೆ? ಈಗ ಸ್ಟಡೀಸಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಕೊಡಬೇಕು, ಪ್ರಾಕ್ಟೀಸು ಮಾಡ್ತಾ ಇದ್ದೀನಿ. ಓಕೆ. ಡೈಲಿ 1 ಗಂಟೆ 1 ಗಂಟೆ ಡೈಲಿ ಮಾಡ್ತೀರಿ. ಈಗ ತಾನೇ ಕ್ಲಾಸ್ ಇತ್ತಾ ಈ ವರ್ಷ ನಿಮಗೆ? ಈ ವರ್ಷ ಕ್ಲಾಸ್ ಇತ್ತು. ಕ್ಲಾಸ್ ಇತ್ತು, ಕಾಲೇಜು ನಿಮಗೆ ಸ್ಕೂಲ್ ಇತ್ತು ನಿಮಗೆ? ಹೌದು. ಹೋಗಿದ್ರಿ? ಹೌದು. ಅಂದರೆ ತುಂಬ ಟೈಮ್ ಆದಮೇಲೆ ಸ್ಟಾರ್ಟ್ ಆಯಿತು ಸ್ಕೂಲ್ ಅಲ್ವಾ? ಓಕೆ ಓಕೆ. ನಿಮಗೆ? ನಮಗೂ ಅಷ್ಟೇ, ತುಂಬ ಟೈಮ್ ಆದಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ? ಆಫ್ಲೈನಲ್ಲಿ ನೀನು ತಬಲಾ ಇದು ಮಾಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನೀನು. ಗಿರಿನಗರಕ್ಕೆ ಆಗ ಹೋಗ್ತಾ ಇದೆಯಾ ಅಲ್ಲ ಮನೇಲಿ ಎದ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದೆಯಾ ಕೊರೋನಾ ಟೈಮಲ್ಲಿ? ಕೊರೋನಾ ಟೈಮ್ ಅಂದರೆ ರಜೆ ಇತ್ತಲ್ಲ ಸ್ಕೂಲ್ಗೆಲ್ಲ, ತುಂಬ ರಜೆ ಇತ್ತಲ್ಲ, ಸ್ಕೂಲೇ ಇದ್ದಿಲ್ಲ ಅವಾಗ, ಹೊರಗೆ ಬರಲಿಕ್ಕೆ ಇರಲಿಲ್ಲ, ನೆನಪಿದ್ಯಾ? ಆಗ ತಬಲ ಎಲ್ಲ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? ಆಗ ನಾನು ಶ್ರೀನಿವಾಸ್ ಸರ್ ಹತ್ರ ಕಲಿತಾ ಇದ್ದೆ ಆನ್ಲೈನಲ್ಲಿ. ಆನ್ಲೈನ್ ಕಲಿತಾ ಇದ್ದಿ? ಓಕೆ ಓಕೆ. ಈಗ ನಿನ್ಗೆ ಹೇಗಿತ್ತು ಸಂಗೀತಾಭ್ಯಾಸ ಆ ಟೈಮಲ್ಲಿ ನಿಮಗೆ? ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಾದರೂ ಆಯ್ತಾ ಕ್ಲಾಸ್ಗಳಿಗೆ ಏನಾದರೂ? ಅದೇ ಇದು ಓಕಲ್ ಏನೋ ಪರವಾಗಿಲ್ಲ, ಅಂದರೆ ಆನ್ಲೈನೇ ಅಲ್ವಾ ಇದ್ದಿದ್ದು. ಹಾರ್ಮೋನಿಯಮ್ಮು ಕಲಿತಾ ಇದ್ದೀನಿ ಶ್ರೀ ರವೀಂದ್ರ ಕಾಟೋಟಿ ಹತ್ರ, ಡಾಕ್ಟರ್ ರವೀಂದ್ರ ಕಾಟೋಟಿ ಹತ್ರ. ಅವರು ಆನ್ಲೈನ್ ಕಲಿಸ್ಕೊಡೋರು. ಆಯಿತು ಈ ಸಲ ಆನ್ಲೈನ್ ಮಾಡೋಣ ಅಂತ ಹೇಳೋರು. ಆನ್ಲೈನ್ ನಾನು ಬಾರಿಸ್ತಾ ಇರಬೇಕಾದ್ರೆ ಕಟ್ ಆಗಿ ಅವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಬೇಡ ನೀನು ಆನ್ಲೈನ್ ಬೇಡ, ಇನ್ನು ನಮ್ಮ ಮನೆಗೆ ಬಾ ಏನೇ ಆಗಲಿ ಅಂತ ಅವ್ರು ಹೇಳಿದರು. ಯಾಕಂದ್ರೆ ಅವರಿಗೂ ಸರಿ ಆಗ್ತಿರ್ಲಿಲ್ಲ, ನಿಮ್ಮ ಕಾಂಟ್ಯಾಕ್ಟ್ ಸರಿ ಆಗ್ತಿರ್ಲಿಲ್ಲ, ಅದಕ್ಕೆ ಬೇಕಾಗಿ ಅಲ್ವಾ? ಓಕೆ. ರಕ್ಷಾ, ಈಗ ಹೊಸ ಕಾಂಪಿಟೇಷನ್ಗಳೇನು ತಯಾರಾಗ್ತಾ ಇದೆಯಾ? ತಯಾರು ನಾರ್ಮಲ್ ಆಗಿ ಆಗ್ತಾ ಇರುತ್ತೆ. ಕಾಂಪಿಟೇಷನ್ ಏನಾದರೂ ಬಂದರೆ ಪಾರ್ಟಿಸಿಪೇಟ್. ಏನಾದರೂ ಈಗ ಸದ್ಯದಲ್ಲಿ ಕಾಂಪಿಟೇಷನ್ ಏನಾದರೂ ಇದೆಯಾ? ಇಲ್ಲ ಅನ್ಸುತ್ತೆ. ಓಕೆ. ಈಗ ನೀನು ಇನ್ನು ನೆಕ್ಸ್ಟ್ SSLC ಅಲ್ವಾ? ಇನ್ನು SSLC ಆದ್ರಿಂದ ಸ್ವಲ್ಪ ಸ್ಟಡಿ ಕಡೆಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಲೈಫಲ್ಲಿ SSLC ಅನ್ನೋದು ಭಾಳ ಇಂಪಾರ್ಟೆಂಟ್ ಸ್ಟೇಜ್ ಅದು ಅಲ್ವಾ? 1-2 ವರ್ಷ ಕೊರೋನಾದಿಂದ ಆ ಕಡೆ ಈ ಕಡೆ ಆಯಿತು, ಈಗ SSLC. ಓಕೆ. ಒಂದು ಪಾಯವನರಿಯೇನು ಭಕುತರ ಪಾಲ, ಒಂದು ಪಾಯವನರಿಯೇನು ಭಕುತರ ಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಒಂದು ಪಾಯವನರಿಯೇನು ಭಕುತರ ಪಾಲ, ಒಂದು ಪಾಯವನರಿಯೇನು ಭಕುತರ ಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ. ಹಲವು ಜನ್ಮಗಳೆತ್ತಿ ಬಂದೆ, ಹಲವು ಜನ್ಮಗಳೆತ್ತಿ ಬಂದೆ, ಮಾಯ ಬಲವೆಂಬುದರಿಯದೆ ಭವದೊಳು ನೊಂದೆ, ಬಲವೆಂಬುದರಿಯದೆ ಭವದೊಳು ನೊಂದೆ, ಬಲು ಭಯವಾಯಿತು ಮುಂದೆ, ಬಲು ಭಯವಾಯಿತು ಮುಂದೆ, ನೀನು ಸುಲಭವೆಂದು ಕೇಳಿ ಶರಣೆಂಬೆ ತಂದೆ, ಕಾಯಬೇಕೆನ್ನ ಗೋಪಾಲ,
ಪಾಪಗಳೆಲ್ಲ ಈ ರೀತಿ ಪಾಪಗಳೆಲ್ಲ ಅನ್ಯ ನರರೇನು ಅರಿವರು ಯಮಧರ್ಮ ಬಲ್ಲ ನರರೇನು ಅರಿವರು ಯಮಧರ್ಮ ಬಲ್ಲ ನರಕಕ್ಕೆ ಒಳಗಾದೆನಲ್ಲ ನರಕಕ್ಕೆ ಒಳಗಾದೆನಲ್ಲ ಸಿರಿ ವರನಾರಾಯಣ ಪುರಂದರ ವಿಠಲ ಕಾಯಬೇಕೆನ್ನ ಗೋಪಾಲ ಕಾಯಬೇಕೆನ್ನ ಗೋಪಾಲ ಒಂದು ಪಾಯವನರೇ ಭಕುತರ ಪಾಲ ಒಂದು ಪಾಯವನರೇ ಭಕುತರ ಪಾಲ ಕಾಯಬೇಕೆನ್ನ ಗೋಪಾಲ ಕಾಯಬೇಕೆನ್ನ ಗೋಪಾಲ ಕಾಯಬೇಕೆನ್ನ ಗೋಪಾಲ ಕಾಯಬೇಕೆನ್ನ ಗೋಪಾಲ. ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶಾನ್ಭಾಗ್ ಸಿಸ್ಟರ್ಸ್. ಸಂಗೀತದ ಬಗ್ಗೆ ನಿನಗೆ ಹಿಂದೂಸ್ತಾನಿಯಲ್ಲಿ ನೀವು ತುಂಬ ಇಷ್ಟಪಡೋರು ಯಾರು? ಭೀಮಸೇನ್ ಜೋಶಿ ಅವರು ಹ್ಞೂ ಅವ್ರ ಇಷ್ಟ. ಅವರೇ ಇಷ್ಟ. ಅವ್ರ ಯಾವ ಹಾಡುಗಳು ತುಂಬ ನಿನಗೆ ಖುಷಿ ಆಗುತ್ತೆ? ಅವ್ರದ್ದು ಎಲ್ಲ ಹಾಡುಗಳು ಅಲ್ವಾ? ಹಾಂ, ಓಕೆ. ಅದರಲ್ಲಿ ನೀನು ತುಂಬ ಇಷ್ಟಪಟ್ಟು ಹಾಡೋಂಥ ಹಾಡುಗಳು ಯಾವ? ನಾನು ಹಾಡೋದ್ಕಿಂತ ಹಾರ್ಮೋನಿಯಮಲ್ಲಿ ಬಂದಿಶ್ ಎಲ್ಲ ಅವ್ರದ್ದು ನುಡಿಸ್ತೀನಿ. ಹಾಡೋದು ತುಂಗಾ ತೀರದಿ ಹಾಡ್ತೀನಿ. ಹರಿಭಜನೆ ಮಾಡೋ ಇಷ್ಟ. ಓಕೆ. ಬೇರೆ ಯಾರನ್ನ ನೀನು ಸ್ವಲ್ಪ ಇಮಿಟೇಟ್ ಮಾಡಬೇಕು ನಿನಗೆ ಅನಿಸ್ತದೆ? ನಾನು ಯಾರು ನೋಡಿ ಈ ಥರ ಹಾಡಬೇಕು ನಿನಗೆ ಯಾರನ್ನು ನೋಡಿದ್ರೆ ಅನಿಸ್ತದೆ? ಎಲ್ಲ ಒಳ್ಳೆ ಸಿಂಗರ್ಸ್ ನೋಡಿ ಹಾಗೆ ಅನಿಸ್ತದೆ ನನಗೆ. ನಾನು ಈ ಇವ್ರ ಥರ ಹಾಡಬೇಕು. ಈ ಥರ. ರಶ್ಮಿ, ಈಗ ಹುಡುಗಿಯರಲ್ಲಿ ರೇಷ್ಮಾ ಪಂಡಿತ್, ಆಮೇಲೆ ರಿಂಪಾ ಶಿವ, ಇವರೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದವ್ರು. ರಿಂಪಾ ಶಿವ ಬಹುಶಃ ಆಗ ಒಂದು ತನ್ನಗೆ ಚಿಕ್ಕ ಹುಡುಗಿ ಆಗಿದ್ದ ಕೂದಲೆಲ್ಲ ಬಾಯ್ ಕಟ್ ಮಾಡ್ಕೊಂಡು ಆಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ಲು ರಿಂಪಾ 11ನೇ ವರ್ಷಕ್ಕೆ ಅಲ್ವಾ? ಗೊತ್ತಿದೆ ತಾನೆ ನಿನಗೆ? ಆಮೇಲೆ ಇದೀಗ ರೇಷ್ಮಾ ಪಂಡಿತ್ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದ್ದಾರೆ. ಅಂದರೆ ಅವರ ಶೈಲಿಗಳು ನನಗೆ ಕೆಲವೊಮ್ಮೆ ನೀನು ನಗೋದು ಹೀಗೆಲ್ಲ ನೋಡೋದು ಅನಿಸಿದ್ರೆ ನನಗೆ ರೇಷ್ಮಾ ಪಂಡಿತನ ನೋಡಿದಾಗ ಆಗುತ್ತೆ. ಕೆಲವೊಮ್ಮೆ ನೀನು ಅವರನ್ನು ಸ್ವಲ್ಪ ನೋಡ್ತೀಯ ಅಂತ ನೋಡಿದೆಯಲ್ಲ ತಬಲ ತುಂಬ, ಅವರ ಯೂಟ್ಯೂಬ್ ಚಾನಲ್ ನೋಡಿದ್ಯಾ ನೀನು? ಅವ್ರು ಬಾರಿಸೋದೆಲ್ಲ ತುಂಬ ನೋಡಿದ್ಯಾ? ತುಂಬ ಅಂತ ಏನಿಲ್ಲ. ನೋಡಿದ್ಯಾ? ಅವ್ರು ಸ್ವಲ್ಪ ಬಾರಿಸ್ತಿದ್ದೆ ಒಮ್ಮೆ ಹೀಗೆ ನೋಡೋದು ನಗೋದೆಲ್ಲ ಮಾಡ್ತಾರಲ್ಲ, ಅದೇ ಥರ ಸ್ವಲ್ಪ ನೀನು ನಗ್ತಿ ಅದೇ ಥರ ಪೋಸ್ ಕೊಡ್ತೇವೆ ಚಂದ ಮಾಡಿ ಅಲ್ವಾ? ಓಕೆ. ನಿಂಗೆ ಇಷ್ಟ ಆಗಿದೆಯಾ ಯಾರು ತುಂಬ ತಬಲಾ ಪ್ಲೇಯಲ್ಲಿ? ನಂದು ತುಂಬ ಇಷ್ಟ ಆಗಿದ್ದಂದರೆ ನನಗೆ ಜಾಕೀರ್ ಹುಸೇನ್ ಅವ್ರದ್ದು. ಅವ್ರು ತಬಲದ ಗಾಡ್ ಅವರು ಅಲ್ವಾ? ಅವರು ಬಾರಿಸಿದ್ರೇ ಅಪ್ಪ ನನಗೆ ಅವ್ರು ತುಂಬ ವಿಡಿಯೋಸ್ ತೋರಿಸಿದ್ದಾರೆ. ಓ, ಆದ್ರಿಂದ ನಿನ್ಗೆ ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬಂತಲ್ವಾ ಅವ್ರ ಬಗ್ಗೆ? ಬೇರೆ ಯಾರು ನಿನ್ಗೆ ಇಷ್ಟ ಆಗಿದೆ? ಯಾರ್ದೆಲ್ಲ ನೋಡ್ತಾ ಇದೆಯಾ ತಬಲಾ ವಿಡಿಯೋಗಳೆಲ್ಲ? ನನಗೆ ನನ್ನ ಗುರುಗಳು ಉದಯರಾಜ್ ಕರ್ಪೂರ್ ಸರ್ ಅವ್ರದ್ದು ಇಷ್ಟ. ಅವ್ರದ್ದು ಸ್ವಲ್ಪ ನೋಡಿದ್ದೀನಿ. ಓಕೆ. ಈಗ ಹೇಗೆ ಕಲಿಸ್ತಾರೆ? ತುಂಬ ಚೆನ್ನಾಗಿ ಕಲಿಸ್ತಾರೆ. ಓಕೆ. ತುಂಬ ಸ್ಟೂಡೆಂಟ್ಸ್ ಇದ್ದಾರಾ ಕ್ಲಾಸಲ್ಲಿ? ಹಾಂ, ತುಂಬ ಇದ್ದಾರೆ. ಓಕೆ. ಅವ್ರ ಸ್ಟೂಡೆಂಟ್ಸ್ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಸ್ ಕೂಡ ಓ, ಆಗಿದ್ದಾರೆ. ವೆರಿ ಗುಡ್, ವೆರಿ ಗುಡ್. ಸೊ ನೀನು ದೊಡ್ಡ ಆರ್ಟಿಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಲ್ವಾ? ಆಗಬೇಕು ಅಲ್ವಾ? ನಮ್ಮ ವೀಕ್ಷಕರ ಕಡೆಯಿಂದ ನಿನಗೆ ಸ್ಪೆಷಲ್ ಆಗಿ ನಾವು ವಿಶ್ ಮಾಡ್ತಾ ಇದ್ದೀವಿ ದೊಡ್ಡ ಆರ್ಟಿಸ್ಟ್ ಆಗಬೇಕು ಅಂತ. ಥ್ಯಾಂಕ್ ಯು. ಆಮೇಲೆ ರಶ್ಮಿ, ನೀನು ಈ ತಬಲಾ ಪ್ಲೇ ಮಾಡೋದು ಬಿಟ್ಟು ಒಳ್ಳೆ ಹಾಡ್ತೀನಿ ನೀನು, ಅದು ನಾನು ಕೇಳಿದ್ದೇನೆ. ತುಂಬ ಚೆನ್ನಾಗಿದೆ ವಾಯ್ಸು, ತುಂಬ ಡಿಫ್ರೆಂಟ್ ಆಗಿರೋ ವಾಯ್ಸು. ನೀನು ಹಾಡೋದಕ್ಕೂ ತುಂಬ ಏನಾದರೂ ಸ್ವಲ್ಪ ಪ್ಲ್ಯಾನ್ ಮಾಡ್ತಾ ಇದೆಯಾ? ಅಲ್ಲ ಹಾಡಬೇಕು ನಿನಗಿಷ್ಟನಾ ಹಾಡೋದಂದರೆ? ಹಾಡೋದು ಅಂದರೆ ಇಷ್ಟ. ಈಗ ಸ್ವಲ್ಪ ತಬಲಾ ಕಡೆ ಗಮನ ಕೊಡ್ತಾ ಇದ್ದೀನಿ. ಓ, ಮತ್ತೆ ನೀವು ಹಾಡುಗಾರಿಕೆಗೆ ಬರ್ಬೇಕು. ಅಷ್ಟೊತ್ತು ಅಕ್ಕ ಹಾಡಲಿ ಅಲ್ವಾ? ಅಪ್ಪ ತಿರು ವೆಂಕಟೇಶ ನಿರ್ದೋಷನೇ, ಅಪ್ಪ ತಿರು ವೆಂಕಟೇಶ
पापक्षय पुण्याचा निश्चय पुण्याचा निश्चय पुण्यभूमी आरंभी वंदीन अयोध्येचा राजा आरंभी वंदीन अयोध्येचा राजा पुण्यभूमी पुण्यवंताची आठवे पुण्यभूमी पुण्यवंताची आठवे पापियाण ठवे पापियाण ठवे काही केला आरंभी वंदीन अयोध्येचा राजा आरंभी वंदीन अयोध्येचा राजा काही केला तुझे मन पालटेना मन पालटेना काही केला तुझे मन पालटेना मन पालटेना दास म्हणे जन सावधान आरंभी वंदीन अयोध्येचा राजा आरंभी वंदीन अयोध्येचा राजा भक्तांची अकाज पावतसे आरंभी वंदीन अयोध्येचा राजा ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶಾನ್ಬಾಗ್ ಸಿಸ್ಟರ್ಸ್, ಅದ್ಭುತವಾದಂತಹ ಸಾಧಕರು. ಸಂಗೀತ ಕ್ಷೇತ್ರದಲ್ಲಿ ಈಗ ತಾನೇ ಹೊಸ ಹುಮ್ಮನಸ್ಸಿನಿಂದ ಬೆಳೀತಾ ಇರುವಂತಹ ಇಬ್ಬರು ಪ್ರತಿಭೆಗಳು. ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನನಗೆ ಇಷ್ಟ ಅಂದರೆ ಡ್ಯಾನ್ಸ್ ಇಷ್ಟ. ಓಕೆ, ಡ್ಯಾನ್ಸ್ ಮಾಡ್ತೀವಿ? ಕ್ಲಾಸಿಕಲ್ ಆರ್ ವೆಸ್ಟರ್ನ್ ಆರ್ ಫೋಕ್? ನಾನು ವೆಸ್ಟರ್ನ್ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ಓ, ಆಮೇಲೆ ಕೊರೋನಾ ಆಮೇಲೆ ಕೊರೋನಾಯಿಂದ ಬಿಟ್ಬಿಟ್ಟೆ. ಈ ವೆಸ್ಟರ್ನ್ ಸ್ವಲ್ಪ ಪ್ಯಾಡ್ ರಿದಮ್ ಎಲ್ಲ ಜಾಸ್ತಿ ಅಲ್ಲ, ರಿದಮ್ ಪ್ಯಾಡ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅದ್ರ ತಬಲ ಜೊತೆ ಸ್ವಲ್ಪ ಏನಾದರೂ ಸಿಂಕ್ರನೈಸ್ ಮಾಡೋದೇನಾದ್ರು ಇದೆಯಾ? ಖುಷಿ ಆಗುತ್ತೆ ಆ ಬೀಟ್ಗಳೆಲ್ಲ? ಆ ಬೀಟ್ಗಳು ಖುಷಿ ಆಗುತ್ತೆ ನಿಮಗೆ? ಡ್ಯಾನ್ಸ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ? ನೀವು ಹೋಗಿ ಪ್ಲಾನ್ ಇದೆಯಾ ಮತ್ತೆ? ಯಾಕೆ ಅಂದರೆ ನಾನು ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ಅಂತ. ತಬಲದಲ್ಲೇ? ನಮಸ್ಕಾರ. ಓಕೆ, ನಿಮ್ಮ ಬಗ್ಗೆ ಹೇಳಿ. ನೀವು ಅದು ಬಿಟ್ಟು ಬೇರೆ ಯಾವುದ್ರ ಬಗ್ಗೆ ಹೇಳಿ? ತುಂಬ ಹಾಡುಗಾರಿಕೆ ಮಾತ್ರ ಇಷ್ಟ, ಹಾಡೋದೇ ಇಷ್ಟ? ಹಾರ್ಮೋನಿಯಂ ಹಾಡೋದು, ಅದರ ಬಗ್ಗೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಮನೇಲಿ ಹೆಂಗಿದೆ ಸಪೋರ್ಟ್? ಆ್ಯಕ್ಚುಲಿ ಶ್ರೀಪತಿಯನ್ನ ಸದಾ ನಾವು ಒಂದು 30 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಶ್ರೀಪತಿ ಒಳ್ಳೆ ಹಾಡುಗಾರ. ಸೊ ನಿಮ್ಮ ಮನೇಲಿ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಳ್ಳೆ ಹಾಡುವರು, ಅಪ್ಪ ಅಮ್ಮ ಅಲ್ವಾ? ಮತ್ತು ಬೇರೆ ಯಾರಿದ್ದಾರೆ ಹಾಡುವರು ನಿಮ್ಮ ಫ್ಯಾಮಿಲಿಯಲ್ಲಿ? ಅಜ್ಜಿ. ವೆರಿ ಗುಡ್. ಎಲ್ಲ ಸಾಧಾರಣ ಎಲ್ಲರೂ ಎಲ್ಲ ಸಂಗೀತ ಗೊತ್ತಿದ್ದವರು. ಕಸಿನ್ಸು ಹಾಡ್ತಾರೆ. ಹೌದಾ, ಹಾಡ್ತಾರಲ್ಲ. ಆದ್ರಿಂದ ಸುಮ್ಮನೆ ಎದುರು ಸುಮ್ಮನೆ ಬಡಬಡ ಮಾಡ್ಲಿಕ್ಕಿಲ್ಲ ಅಲ್ವಾ? ಅವ್ರಿಗೆ ಗೊತ್ತಾಗತ್ತೆ ತಪ್ಪು ನೋಡಿಸಿದ್ರೆ ಅಲ್ವಾ? ಏನು ತಪ್ಪು ಮಾಡಿದಾರೆ ಅಂತ ಅಲ್ವಾ? ನಿನಗೆ ತಪ್ಪು ಮಾಡೋದ್ರಿಂದ ಆಗೋದಿಲ್ಲಲ್ಲ, ತುಂಬ ಟೆನ್ಷನ್ ಆಗುತ್ತೆ. ಮತ್ತೆ ತಪ್ಪು ಆಗಲೇಬಾರ್ದು, ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಓಕೆ, ಮನೆಯಲ್ಲಿ ನೀವು ನಿನ್ನ ಅಜ್ಜಿ ಮನೆ ತೀರ್ಕೊಂಡಿಲ್ಲ ಅಲ್ವಾ? ಅಲ್ಲಿ ಹೋಗ್ತೀರಿ ಪ್ರೋಗ್ರಾಮ್ಗೆಲ್ಲ? ಇಲ್ಲ, ಕಡಿಮೆ ಹೋಗ್ತೀರಿ. ಓಕೆ, ಆ್ಯಕ್ಚುಲಿ ಅಂದ್ರೆ ಆ ಸೈಡಲ್ಲೆಲ್ಲ ಕಾರ್ಯಕ್ರಮಗಳು ಆಗ್ತಾನೆ ಇರ್ತವೆ. ಬ್ಯಾಂಗ್ಳೂರಲ್ಲಿ ತುಂಬ ಕ್ಲಾಸಿಕಲ್ ಪ್ರೋಗ್ರಾಮ್ಸ್ ಆಗುತ್ತಲ್ಲ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸ್ಟೂಡೆಂಟ್ಗೆ? ಓಕೆ, ನಿಮಗೆ ನಿಮ್ಮ ಮನೆ ಪಕ್ಕನೇ ಈ ಥರ ಮ್ಯೂಸಿಕ್ಕಿಗೆ ಸಪೋರ್ಟ್ ಮಾಡುವಂಥ ಯಾವುದು ಪ್ರೋಗ್ರಾಮ್ ಆಗುತ್ತಾ ಅಥವಾ ಏನಾದ್ರು ಕ್ಲಬ್ ಅಂಥದ್ದು ಏನಾದ್ರು ಇದೆಯಾ? ನಮ್ಮ ಮನೆ
ಮನೆ ಪಕ್ಕದಲ್ಲಿದೆ. ಓಕೆ ರಶ್ಮಿ, ನಿಮ್ದು ಯೂಟ್ಯೂಬ್ ಚಾನಲ್ ಇದೆ ಅಂತಂದ್ರೆ ಏನು ಹೆಸರು? ಶಾನ್ಭೋಗ್ ಸಿಸ್ಟರ್ಸ್ ಅಂತ. ನಾನಾಗ ಕರೆದಿದ್ದಕ್ಕೆ ಸಾರ್ಥಕ ಆಯ್ತಾಗ. ತುಂಬ ಜನ ಲೈಕ್ ಮಾಡಿದ್ರಂತೆ. ರಕ್ಷಣೆ ಎಷ್ಟು ಕೇಳ್ತಾರೆ ಅಷ್ಟೇ ರಶ್ಮಿನೇ ಕೇಳ್ತಾರಂತೆ ಅಲ್ವಾ? ಅಂದರೆ ಹಿಂಗೆ ಈಗಲೇ ತುಂಬದಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಅಲ್ವಾ? ನೀನು ಪ್ರೋಗ್ರಾಮಿಗೆಲ್ಲ ಹೋದಾಗ ಏನು ಹೇಳ್ತಾರೆ ಜನ? ನಿಮ್ಮ ಪ್ರೋಗ್ರಾಮ್ ಮುಗಿದ ತಕ್ಷಣ ಬಂದ್ಕೊಡು, ತುಂಬ ಚೆನ್ನಾಗಿ ಬಾರಿಸ್ತಿದ್ಯಾ, ಇದನ್ನೇ ಮುಂದುವರ್ಸಿ ಹೋಗು. ಅಕ್ಕನ ಪ್ರೋಗ್ರಾಮ್ ಇದ್ರು ನನ್ನನ್ನು ಕೇಳ್ತಾರೆ. ವಾ ವೀಕ್ಷಕರೇ, ಇದು ನಿಜವಾದ ಸ್ಪಿರಿಟ್. ಯಾಕೆಂದ್ರೆ ಅಕ್ಕನ ಪ್ರೋಗ್ರಾಮ್ ಇದ್ರು ತಂಗಿನ ಕೇಳಬೇಕಂದ್ರೆ ತಂಗಿ ಹಿಂಗಿರ್ಬೇಕು ಲೆಕ್ಕ ಹಾಕಿ. ಆದ್ರಿಂದ ನಮ್ಮ ಇವತ್ತಿನ ಕಲಾವಿದ ಕಾರ್ಯಕ್ರಮ ಅತ್ಯಂತ ವಿಶಿಷ್ಟ ಮತ್ತು ವಿನೂತನ ಅಂತಾನೆ ಅನಿಸ್ಬೋದು. ಯಾಕೆಂದ್ರೆ ಇದುವರೆಗಿನ ಕಲಾವಿದ ಕಾರ್ಯಕ್ರಮ ಈ ರೀತಿ ಇರಲಿಲ್ಲ. ಯಾಕೆಂದ್ರೆ ನನಗೆ ಮಾತಾಡೋದಕ್ಕೆ ಒಂದಷ್ಟು ವಿಷಯಗಳು ಇರ್ತಿತ್ತು. ಏನಂದ್ರೆ ಅವ್ರ ಹಿಂದೆ ಮಾಡಿದಂಥ ಸಾಧನೆಗಳಿತ್ತು, ಆಮೇಲೆ ಅವ್ರಿಗೆ ಒಂದಷ್ಟು ಪ್ರಶಸ್ತಿಗಳು, ಅದನ್ನೇ ಕೇಳ್ತಾ ಇದ್ವಿ ಚಿಕ್ಕನ್ನಿಗೆ. ಈಗ ನನಗೇನು ಅನಿಸ್ತಾ ಇದೆ ಅಂದ್ರೆ ಒಂದಷ್ಟು ಕಲಿಯೋದಕ್ಕಿದೆ ಹೊಸದಾಗಿ ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇನ್ನೂ ಬೇಕಾದಷ್ಟಿದೆ ಅಂತ. ನಾವು ಅವ್ರನ್ನ ತಿಳ್ಕೊಂಡು ಮಾತಾಡಬೇಕು ಅಂತಿಲ್ಲ, ಇವ್ರ ಹತ್ರನೇ ಕೇಳ್ಕೊಂಡು ತಿಳ್ಕೊಳ್ಬೋದು ಅಂತ ಅಂದ್ಕೊಳ್ತೀನಿ. ರಶ್ಮಿ, ಅದ್ರ ಜೊತೆಗೆ ಸ್ಕೂಲಲ್ಲಿ ಯಾವ ಕ್ಲಾಸ್ ನೀನು? ನಾನು 5th ಸ್ಟ್ಯಾಂಡರ್ಡ್. ಇನ್ 5th? ಇದುವರೆಗೆ 4th, ಇನ್ನು 5th ಅಲ್ವಾ? ಓಕೆ ಓಕೆ. ಸ್ಕೂಲಲ್ಲಿ ತಬಲ ಪ್ಲೇ ಮಾಡೋದಕ್ಕೆ ಅವಕಾಶ ಸಿಗುತ್ತಾ? ಇಲ್ಲ, ಪ್ರೋಗ್ರಾಮ್ಗಳೇನಾಗಲ್ವಾ? ಸಿಗೋದಲ್ಲ. ಲಾಕ್ಡೌನ್ ಅಲ್ಲಿ ಒಂದು ಆಗಿತ್ತು, ಅದಕ್ಕೆ ಇವಳೆ ತಬಲಾ ಬಾರಿಸಿದ್ಲು. ಅಂದ್ರೆ ವಿಡಿಯೋ ಮಾಡಿದ್ಲು. ಓಕೆ, ವಿಡಿಯೋ ಮಾಡಿದ್ದು ಸ್ಕೂಲ್ ಸೈಡಿಂದ ಅಲ್ಲ? ಓಕೆ ಓಕೆ ಓಕೆ. ಫಿಲ್ಮ್ಗಳೆಲ್ಲ ನೋಡ್ತೀರಾ? ಫಿಲ್ಮ್ ನೋಡ್ತೀವಿ. ಓಕೆ, ಯಾರಿಷ್ಟ? ನನಗೆ ಹೀರೋನಾ? ಹೀರೋ ನನಗೆ ಪುನೀತ್ ರಾಜ್ಕುಮಾರ್ ಅಂದರೆ ಇಷ್ಟ ಇದೆ. ಓಕೆ. ಮತ್ತೆ ಅವ್ರು ಯಾವ ಹಾಡು ನಿಮ್ಗೆ ಇಷ್ಟ ಆಗಿದೆ ಅವ್ರ ಫಿಲ್ಮ್ದು? ನನಗೆ ಅವ್ರದ್ದು ಅದು ಸ್ವಲ್ಪ ಅಷ್ಟೇ. ಹೇಳಿ, ಯಾವ್ದು ಇಷ್ಟ ಆಗಿದೆ? ನನಗೆ ಅವ್ರದ್ದು ಫೀಲ್ ದ ಪವರ್ ಆಫ್ ಯೂತ್ ಮತ್ತು ಅಭಿಮಾನಿಗಳೇ ನಮ್ಮನೆ ದೇವರು. ಅದು ಬಿಟ್ಟು ನಂಗೆ ನೀನಾದೇನಾ ಸಾಂಗ್ ಇಷ್ಟ. ಒಂದೆರಡು ಲೈನ್ ಹೇಳ್ತೀಯಾ? ಹೇಳಿ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ, ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ, ಎಂದು ಹೀಗೆ ಆಗಲಿಲ್ಲ. ಅಷ್ಟೇ ಗೊತ್ತು. ಓಕೆ, ವೆರಿ ಗುಡ್. ನಾನು ರಕ್ಷಾ ನೀನು ಯೂಟ್ಯೂಬಲ್ಲೇನೋ ನೀನು ಫಿಲ್ಮ್ ಹಾಡು ಯಾವುದನ್ನು ಹಾಡಿದನ್ನು ನೋಡಿದೆ ನಾನು. ಓಕೆ, ಫಿಲ್ಮ್ ಹಾಡೋ ಬಗ್ಗೆ ನಿಮಗೆ ಆ್ಯಕ್ಚುಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಲತಾ ಅಮ್ಮ, ಆಶಮ್ಮ, ಜಾನಕಮ್ಮ. ಈಗ ಜಾನಕಮ್ಮ ಕ್ಲಾಸಿಕಲ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಟ್ ಲತಾ ಅಮ್ಮ ಅವರೆಲ್ಲ ಬಹಳಷ್ಟು ದೊಡ್ಡ ಸಂಗೀತಗಾರರು. ಸೊ ಸಂಗೀತದಲ್ಲಿ ಎಷ್ಟು ಸಾಧನೆ ಮಾಡ್ತಾರೆ, ಅದೇ ಥರ ಚಿತ್ರರಂಗಕ್ಕೆ ಬಂದರು, ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಅಲ್ಲಿ ಇವತ್ತಿಗೂ ಯಾರಿಗೂ ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ಹಾಡುಗಳನ್ನು ಹಾಡಿದ್ದಾರೆ ಅಲ್ಲ. ಸೊ ನಿನಗೆ ಹೇಗೆ ಅನಿಸ್ತದೆ ಫಿಲ್ಮ್ ಸಾಂಗ್ಗಳು? ಫಿಲ್ಮ್ ಸಾಂಗ್ಗಳು ಅಂದರೆ ಕ್ಲಾಸಿಕಲ್ ಟಚ್ ಇರುವಂಥದ್ದು ನಿನಗೆ ಇಷ್ಟ ಆಗುತ್ತೆ? ಹಾಂ. ಓಕೆ. ಕ್ಲಾಸಿಕಲ್ ಟಚ್ ಇಲ್ಲದೆ ಇರೋ ಅಂಥದ್ದು ಹಾಡಲಿಕ್ಕೆ ನನಗೆ ಕಷ್ಟ. ಓಕೆ, ನನಗೆ ಕಷ್ಟ, ಬೇರೆಯವ್ರಿಗೆ ಗೊತ್ತಿಲ್ಲ. ಅಂದರೆ ಹೌದು, ನೀನು ಅದೇ ಇದರಲ್ಲಿ ಬೆಳೆದು ಬಂದಿದ್ದಿ ಹಾಗೆ. ಓಕೆ, ನೀನು ಯಾವ ಫಿಲ್ಮ್ ಸಾಂಗಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ತುಂಬ? ಓಲ್ಡ್ ಮೆಲೋಡಿಸ್ ಗೊತ್ತಿಲ್ಲ? ಓಕೆ. ಯಾವ ಹಾಡುಗಳನ್ನು ಕೇಳಿದ್ವಿ ಇತ್ತೀಚೆಗೆ ಇಷ್ಟ ಆಗಿದೆ ನಿಮಗೆ? ಅದು ನೆನಪಿಲ್ಲ? ನೀವು ಮೊನ್ನೊಂದು ಹಾಡಿದಲ್ಲ, ಅದು ಯಾವ್ದು ಹಾಡು? ಯಾವುದು? ಮನಮಂದಿರ ಅಲ್ಲ, ಫಿಲ್ಮ್ ಸಾಂಗ್ ಯಾವ್ದು ಹಾಡಿದೆಯಲ್ಲ ಇದರಲ್ಲಿ ಒಂದು ಕಾಂಪಿಟಿಷನ್ ಅಲ್ಲೇನೋ? ಹಾಂ, ನನ್ನೆದೆ ಕೋಗಿಲೆ. ಹಾಂ, ಅದು ಒಮ್ಮೆ ಹಾಡು. ಹೇ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ. ಹೇ ನನ್ನೆದೆ
ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಓಕೆ, ಈಗ ಮನೆಯಲ್ಲೆಲ್ಲ ಸಪೋರ್ಟ್ ಆಗಿದೆ. ಆ್ಯಕ್ಚುಲಿ ಏನಂದರೆ ಅಪ್ಪ ಅಮ್ಮ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟೊಂದು ನೀವು ದೊಡ್ಡದಾಗುತ್ತಂತೆ. ಯಾಕಂದರೆ ಈಗ ಇನ್ನೊಂದು 4ನೇ ಕ್ಲಾಸ್ ಮುಗಿಸಿ 5ಕ್ಕೆ 25 kg ತಪ್ಪಲು ಹೊತ್ಕೊಂಡು ಹೋಗಿದ್ರೆ ಅವಳಿಗಾಗುತ್ತಾ ಅಲ್ವಾ? ಆಗ ಅಪ್ಪ ಅಮ್ಮ ಇದ್ರೆ ತಾನೇ, ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ, ಅವರು ಎತ್ಕೊಂಡು ರೆಡಿ ಇದ್ದರೆ ಅಪ್ಪ ಅಮ್ಮ ಜೊತೆಲಿದ್ದರೆ ತಾನೇ ಅದೆಲ್ಲ ಆಗೋದಲ್ವಾ? ಹಾಗೆ ನಿಂದು ಕೂಡ ನಾನು ಕೇಳ್ಬಟ್ಟೆ ಇಲ್ಲಿ ಎಷ್ಟೋ ಇನ್ಸ್ಟ್ರೂಮೆಂಟ್ಗಳು ಅದ್ರ ಜೊತೆ ಹೋಗಬೇಕು. ಅಲ್ಲಿ ಇನ್ನೂ ಬ್ಯಾಂಗ್ಳೂರು ಸಿಟಿ ಅಂದರೆ ಆಗಿರ್ತದೆ. ಹೇಗಿದೆ ಮತ್ತು ಮನೇಲಿ ಸಪೋರ್ಟ್ ಎಲ್ಲ ನಿಮಗೆ? ಮನೇಲಿ ಏನು ಬೇಕಾದರೂ ಮಾಡ್ತಾರೆ. ಅಂದರೆ ನಾನು ಇದಕ್ಕೆ ಹೋಗ್ತೇನೆ ಅಂದರೆ ಸಾಕು, ಕರ್ಕೊಂಡು ಹೋಗ್ತೀನಿ ಓಕೆ ಅಂತ. ಹಾಗೆ ಅಂದರೆ ಸೊ ಇದೀಗ ರಕ್ಷಾ ಈಗೇನಂದರೆ ನಿಮ್ಗೆ ಉಳಿದಿರೋದೇನು? ಒಳ್ಳೆ ಪ್ರಾಕ್ಟೀಸ್ ಮಾಡಿ ಒಂದು ಒಳ್ಳೆ ಮ್ಯೂಸಿಷಿಯನ್ ಆಗಬೇಕು ಅಲ್ವಾ? ನೀವು ಹೇಳ್ದಂಗೆ ದೊಡ್ಡ ತಬಲಾ ಆರ್ಟಿಸ್ಟ್ ಆಗಬೇಕು. ಆಮೇಲೆ ಇಲ್ಲಿ ನಮ್ಮದು ನೆಕ್ಸ್ಟ್ ಗೊತ್ತಿಲ್ಲ ಅಂತಿಂತು ಇನ್ನೊಮ್ಮೆ ನಿಮ್ಮ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಜೊತೆಗೆ ನಿನ್ನಷ್ಟು ನಿಮ್ಮ ಹೆಸರು ಎಲ್ಲ ಕಡೆ ನೀವು ಒಳ್ಳೆ ಹೆಸರನ್ನು ಪಡಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಿಮ್ಮ ಮುಂದಿನ ಹಾದಿ ಅತ್ಯಂತ ಒಳ್ಳೆ ರೀತಿಯಿಂದ ಇರಲಿ. ಜೊತೆಗೆ ಸಾಧನೆ ಮಾಡ್ತಾ 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 ದೇವರ ಆಶೀರ್ವಾದ ಮತ್ತು ನಿಮ್ಮ ಜೊತೆ ಸಂಗೀತ ನಿಮಗೆ ಒಲಿದು ಬರಲಿ ಅನ್ನೋದು ನಮ್ಮದು ಆಶಯ. ಏನನ್ನಿಸ್ತು ಇವತ್ತಿನ ಕಾರ್ಯಕ್ರಮ ನಿಮಗೆ? ಖುಷಿ ಆಯಿತು. ಲಕ್ಷ್ಮಿ? ನನಗೆ ಊರಿಗೆ ಬಂದಿದ್ದು ಖುಷಿ ಆಯಿತು, ಇಲ್ಲಿಗೆ ಬಂದಿದ್ದು ಅದಕ್ಕಿಂತ ಜಾಸ್ತಿ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ವೀಕ್ಷಕರೇ, ನಾವು ಪ್ರತಿ ಬಾರಿನೂ ಸಾಧಕರನ್ನ ಇಲ್ಲಿ ಕೂರಿಸಿರ್ತೀವಿ, ಜೊತೆಗೆ ಅವರ ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆದರೆ ಇವತ್ತಿನ ಉದ್ದೇಶ ಏನು ಅಂದರೆ, ಇವರು ಸಾಧನಾ ಪಥದಲ್ಲಿದ್ದಾರೆ. ಇವರ ಮುಂದಿನ ಸಾಧನೆಯ ಹೆಜ್ಜೆಗಳು ನಿರಾತಂಕವಾಗಿ ಸಾಗಲಿ. ಈ ಮೂಲಕ ಈ ಮಕ್ಕಳು ಇನ್ನೊಂದಷ್ಟು ಮಕ್ಕಳಿಗೆ ಪ್ರೇರಣೆ ಆಗಲಿ. ಜೊತೆಗೆ ಸದಾಕಾಲವೂ ಅಹಮ್ಮು ತಲೆಗೇರದಂತಹ ಸಾಧನೆಯನ್ನು ಮಾಡುತ್ತಾ ಎಲ್ಲರೂ ಕೂಡ ನಿಮಗೆ ಕೆಲಸ ಹೇಳೋತ್ತರ ನೀವು ಸಾಧನೆಯನ್ನು ಮಾಡಿ, ಜೊತೆಗೆ ನಮ್ಮ ರಾಜ್ಯಕ್ಕಾಗಲಿ, ನಮ್ಮ ಕನ್ನಡ ನಾಡಿಗಾಗಲಿ, ದೇಶಕ್ಕಾಗಲಿ ಕೀರ್ತಿಯನ್ನು ತರುವಂಥ ಸಾಧನೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ. ಶಾನ್ಭಾಗ್ ಸಿಸ್ಟರ್ಸ್ ಅವರ ವಿಶೇಷ ಸಾಧನೆಯನ್ನ ನಿಮಗೆ ಪರಿಚಯಿಸುವಂತಹ ಕಾರ್ಯಕ್ರಮ. ಜೊತೆಗೆ ಇದುವರೆಗೆ ಇಲ್ಲಿ ಎಂತೆಂಥ ಕಲಾವಿದರು ಬಂದು ಹೋಗಿದ್ದಾರೆ, ಅವರ ನೆನಪುಗಳನ್ನು, ಅನುಭವಗಳನ್ನು, ಸಾಧನೆಗಳನ್ನು ನಾವು ಮೆಲುಕು ಹಾಕಿದ್ದೀವಿ. ಆದರೆ ಇವತ್ತಿನ ದಿನ ಇನ್ನೂ ಸಾಧನೆ ಮಾಡ್ತಾ ಇರುವಂತಹ ಇಬ್ಬರು ಅಪೂರ್ವ ಸಹೋದರಿಯರನ್ನ ನಿಮಗೆ ಪರಿಚಯ ಕೊಟ್ಟಿದ್ದೇವೆ. ಜೊತೆಗೆ ಅವರ ಸಾಧನೆಯನ್ನು, ಅವರ ಆಸಕ್ತಿಯ ಕ್ಷೇತ್ರಗಳೇನು ಅನ್ನೋದನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇದ್ದೀವಿ ಸ್ಪಂದನ.